ಈ ದಿನ ನಾವು ಅನಾವರಣಗೊಳಿಸಲಿಕ್ಕಿದ್ದೇವೆ. ಇದಕ್ಕೆ ದೃಕ್ಸಾಕ್ಷಿಗಳಾಗಲಿಕ್ಕೆ ಬಂದಂತಹ ತಮಗೆಲ್ಲರನ್ನು ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ವಾಗತವನ್ನ ನೀಡುತ್ತಾ, ವೇದಿಕೆಯಲ್ಲಿ ಗುರುತುಲ್ಯರಾದಂತಹ ಮಹನೀಯರು ವೇದಿಕೆಯನ್ನು ಅಲಂಕರಿಸಬೇಕಾಗಿದೆ. ಶ್ರೀ ರವಿ ಕಾರಣವರು, ಆಡಳಿತ ಮುಕ್ತೇಸರರು, ಅಡ್ಕ ಶ್ರೀ ಭಗವತಿ ಕ್ಷೇತ್ರ, ಮೂರೂರ ಗೋವಿ ಮಹಾಜನ ಸಭಾದ ಅಧ್ಯಕ್ಷರಾಗಿರುವಂತಹ ಚಿದಾನಂದ್ ಆರ್ ಉಚ್ಚಿಲ್, YMBA ಮುಂಬೈ ಇದರ ಕಾರ್ಯದರ್ಶಿಯಾಗಿರುವಂತಹ ರವಿ ಉಚ್ಚಿಲ್, ನಮೋ ಮೋಯರ್ ಹಾಗೆ ನಮೋ ಮೆಲೋಡೀಸ್ ಗ್ರೂಪ್ನ ಸಂಸ್ಥಾಪಕರು ಕೂಡ ಇವರು ಹೌದು. ಹಾಗೆ ಅಡ್ಕೋದ ಮಾಯೆ ಅನ್ನುವಂತಹ ವಿಡಿಯೋ ಗೀತೆಯ ಪ್ರಧಾನ ರೂವಾರಿಯಾಗಿರುವಂತಹ ಚಿದಾನಂದ ಉದ್ಯಾವರ್. ಈ ಎಲ್ಲ ಅತಿಥಿಗಳು ದಯವಿಟ್ಟು ನಮ್ಮೊಂದಿಗೆ ವೇದಿಕೆಯನ್ನೇರಿ ಕಾರ್ಯಕ್ರಮದ ಸೊಬಗನ್ನ ಹೆಚ್ಚಿಸಬೇಕು ಅನ್ನುವಂತೆ ಕೇಳಿಕೊಳ್ತಾ ಇದ್ದೇನೆ. ರಂಗೇಟ್ರದಿಂದ ಆರಂಭಗೊಂಡು ಯಕ್ಷಗಾನ, ಬಯಲಾಟಗಳು, ಹೀಗೆ 10 ಹಲವು ಕಲಾ ಪ್ರಕಾರಗಳು ದೇವರಿಗೆ ಕಲಾವಿದರು ನೀಡುವ ಮನದಾಳದ ಕಾಣಿಕೆ. ಅಂತಹುದೇ ಒಂದು ಘಟನೆಗೆ ನಾವೆಲ್ಲರೂ ಇಂದು ದೃಕ್ಸಾಕ್ಷಿಗಳಾಗುತ್ತಿದ್ದೇವೆ. ನಮ್ಮೆಲ್ಲರ ಗುರುತುಲ್ಯರಾಗಿರುವಂತಹ ಶ್ರೀಯುತ ನವೀನ್ ಬೆಳ್ಚಪ್ಪಾಡರು ಅಡ್ಕದ ಭಗವತಿ ಅಮ್ಮನವರನ್ನ ಸ್ತುತಿಸಿ ಬರೆದ ಗೀತೆಗೆ ಜೀವ ತುಂಬಿ ವಿಡಿಯೋ ಒಂದನ್ನು ಚಿತ್ರಿಸಿ ಚಿದಾನಂದ್ ಉದ್ಯಾವರ್ ಇವರು ಭಗವತಿ ಅಮ್ಮನವರ ಚರಣ ಕಮಲಗಳಿಗೆ ಸಮರ್ಪಿಸಿದ್ದಾರೆ. ಈ ವಿಡಿಯೋದ ಅನಾವರಣ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ ಅನ್ನುವಂತೆ ಗಣೇಶನನ್ನ ಪ್ರಾರ್ಥನೆಯನ್ನ ಮಾಡಿ ಈ ದಿನದ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ದೀಪ ಜ್ಞಾನದ ಸಂಕೇತ, ದೀಪ ಪ್ರಗತಿಯ ಸಂಕೇತ. ಅಂತಹ ದೀಪವನ್ನ ವೇದಿಕೆಯಲ್ಲಿರುವಂತಹ ಅತಿಥಿಗಳು ಪ್ರಜ್ವಲನಗೊಳಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅನ್ನುವಂತೆ ಕೇಳಿಕೊಳ್ತಾ ಇದ್ದೇನೆ. ಹೊಸ ಇತಿಹಾಸವನ್ನ ಬರೆಯುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಅತಿಥಿಗಳು, ಹಿರಿಯರು ಬೆಳಗಿಸುತ್ತಿರುವಂತಹ ಈ ದೀಪ ನಮಗೆಲ್ಲರಿಗೂ ದಾರಿದೀಪವಾಗಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ತಮ್ಮೆಲ್ಲರ ಅನುಮತಿಯೊಂದಿಗೆ ಬಹಳ ಶ್ರದ್ಧೆ ಭಕ್ತಿಯಿಂದ ರವಿಕಾರ್ನವರು ಈ ದೀಪವನ್ನು ಬೆಳಗಿಸ್ತಾ ಇದ್ದಾರೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅನ್ನುವಂತೆ ಅಸತ್ತಿನಿಂದ ಸತ್ಯದ ಕಡೆಗೆ, ತಮಸ್ಸಿನಿಂದ ಜ್ಯೋತಿಯ ಕಡೆಗೆ ಸಾಗುವಂತಹ ದಾರಿದೀಪವನ್ನ ಹಿರಿಯರು ಬೆಳಗಿಸಿ ನಮ್ಮನ್ನೆಲ್ಲ ಸತ್ಕರ್ಮ ಹಾಗೂ ಸದ್ಧಾರಿಯಲ್ಲಿ ನಡೆಯುವಂತೆ ಮಾಡುತ್ತಿದ್ದಾರೆ. ಅದರ ಅನಾವರಣಗೊಳ್ಳುವಂತಹ ಸಂದರ್ಭ. ನವೀನ್ ಬೆಳ್ಚಪಾಡ್ನವರು ಒಂದು 2-3 ತಿಂಗಳ ಹಿಂದೆ ನನಗೆ ಒಂದು 3 ಸಾಂಗ್ ಅನ್ನು ಕಳಿಸಿದ್ರು. ಆದರೆ ನಾನು ಕೆಲಸದ ಒತ್ತಡದಿಂದ ಹೆಚ್ಚೇನು ಅದನ್ನು ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೂ ಮಾಡದೇ ಇರಲಿಕ್ಕೂ ಕೂಡ ಬಹುಶಃ ಯಾವುದೇ ಒಂದು ಶಕ್ತಿ ಬಿಡಲಿಲ್ಲ. ಆಗ ನಾನು ಅದರಲ್ಲಿ ಒಂದು ಸಾಂಗನ್ನು ಸೆಲೆಕ್ಟ್ ಮಾಡಿ ಅದಕ್ಕೆ ಒಂದು ಹೊಸ ಸಂಗೀತವನ್ನು, ಅದು ಮುನಿಸುತ್ತರವೇ ಈ ಮೆಲೋಡಿಯಲ್ಲಿ ಬಂದರೂ ಕೂಡ ಅದಕ್ಕೆ ಸರಿಯಾಗಿ ಅವರು ಸಾಹಿತ್ಯವನ್ನು ಬರೆದಿದ್ರು. ಮತ್ತು ಇದಕ್ಕೆ ನನ್ನ ಹತ್ರ ಇದ್ದದ್ದು ಕೇವಲ ಒಂದು 4 ದಿವಸ. ಅದರಲ್ಲಿ 3 ದಿವಸ ಇದಕ್ಕೆ ಬೇಕಾಗಿ ಚಿತ್ರೀಕರಣ ಮಾಡಿದ್ದೇನೆ, 1 ದಿವಸ ಇದರದ್ದು ಎಡಿಟಿಂಗ್ ಮಾಡಿದ್ದೇನೆ. ಇದೇನಿಲ್ಲ, ಒಂದು ಚಿಕ್ಕ ಕಾಣಿಕೆ ಅಡ್ಕ ಶ್ರೀ ಭಗವತಿ ಕ್ಷೇತ್ರಕ್ಕೆ ನನ್ನಿಂದ. ಅದು ಹೇಗಿದೆ ಅಂತ ನೀವೇ ನೋಡಿ ಹೇಳಬೇಕು. ಕೇವಲ ಒಂದು 7 ನಿಮಿಷದ ಒಂದು ವಿಡಿಯೋ ಸಾಂಗ್. ಇದು ನನ್ನ ಮೊದಲಿನ ತುಳು ಸಾಂಗ್ ಕೂಡ ಹಾಗೆ. ಮತ್ತು ಇದು ಕ್ಷೇತ್ರದಲ್ಲಿ ಇದನ್ನು ರಿಲೀಸ್ ಮಾಡೋದು ಅಂತ ಹೇಳಿದರೆ ತುಂಬ ಸಂತೋಷದ ವಿಷಯ. ಸೊ ನಿಮ್ಮೆಲ್ಲ ಪ್ರೋತ್ಸಾಹ ಇರಲಿ. ಏನಾದರೂ ಇದರಲ್ಲಿ ಚಿಕ್ಕ ಪುಟ್ಟ ತಪ್ಪುಗಳು, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕ್ಷಮಿಸಿ, ಪ್ರೋತ್ಸಾಹಿಸಿ. ಧನ್ಯವಾದ. ಶ್ರೀ ಭಗವತಿ ಅಮ್ಮನವರ ನಿರಂತರವಾಗಿ ಭಗವತಿ ಅಮ್ಮನವರ ಸೇವೆಯನ್ನ ಮಾಡ್ತಾ ಇರುವಂತಹ ಶ್ರೀಯುತ ನವೀನ್ ಬೆಳ್ಚಪ್ಪಾಡ್ರು, ದಯವಿಟ್ಟು ಇವರು ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹೇಳಿಕೊಳ್ಬೇಕು ಅಂತ ನಾನು ನಿಮ್ಮಲ್ಲಿ ಒಂದು ಚಿಕ್ಕ ವಿಷಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದ್ರೆ ನನಗೆ ತುಂಬಾ ಸಮಯದಿಂದ ಒಂದು ಆಶೆ ಇತ್ತು. ಯಾಕಂತ ಹೇಳಿದ್ರೆ 20 ವರ್ಷದಿಂದ ಮೊದಲೇ ನಮಗೆ ಶ್ರೀ ಅಮೃತ ಸೋಮೇಶ್ವರ ಅವರು ಇಲ್ಲಿ ಆ ಗೀತೆಯನ್ನು ಇಲ್ಲಿ
ಆ ಗೀತೆಯನ್ನು ಬಿಡುಗಡೆಗೊಳಿಸಿದ್ರು, ನಮ್ಮ ಈ ಅಡ್ಕದ ಗೀತೆಯನ್ನು. ಆ ನಂತರ ಯಾರೂ ಮುಂದೆ ಬಂದು ನಮ್ಮ ಅಡ್ಕದ ನಮ್ಮ ದೇವಿಯ ಒಂದು ಗೀತೆಯನ್ನು ಬಿಡುಗಡೆ ಮಾಡಲಿಲ್ಲ. ನಾನು ಹಲವಾರು ದಿವಸಗಳಿಂದ ನಾನು ಇದನ್ನು ಸ್ವಲ್ಪ ಆಲೋಚನೆ ಮಾಡಿ, ಯಾಕಂತ ಹೇಳಿದ್ರೆ ನಾನು ಅಷ್ಟು ಕಲ್ತವಲ್ಲ, ನಾನು ದೊಡ್ಡ ಜನವಲ್ಲ, ಬರೀಲಿಕ್ಕೂ ಸರಿ ಗೊತ್ತಿಲ್ಲ ಕೆಲವೊಮ್ಮೆ. ಆಗಿರುವಾಗ ಏನಾದರೂ ನನ್ನ ಮನಸ್ಸಿಗೆ ಗೊತ್ತಿದ್ದನ್ನು ಗೀಚುತ್ತಾ ಹೋದೆ. ಅದನ್ನು ಮೊದಲಿಗೆ ನಾನು ಫಾರ್ವರ್ಡ್ ಮಾಡಿದ್ದು ರವಿ ಅಣ್ಣನವರಿಗೆ, ಬೊಂಬೈಗೆ. ಆಗ ಅವರ ಸಹಕಾರದಿಂದ ಅವರು ಚಿದಾನಂದ ಅವರನ್ನು ನೀವು ಕಾಂಟ್ಯಾಕ್ಟ್ ಆಗಿ ಅವರು ಇದಕ್ಕೆ ಬೇಕಾದಂಥ ರೀತಿಯಲ್ಲಿ ಅದನ್ನು ಮಾಡಿಕೊಡುವರು ಅಂತೇಳಿ ಹೇಳಿ ಅವರು ಭರವಸೆ ಕೊಟ್ಟ ಕಾರಣ ಚಿದಾನಂದ ಉದ್ಯಾವರವರು ನನಗೆ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರು ಪ್ರತಿಯೊಂದು ವಿಷಯಕ್ಕೂ ನನ್ನಲ್ಲಿ ಕೇಳಿಯೇ ಅದರ ಬಗ್ಗೆ ಸಂಪೂರ್ಣ ದೇವರ ಬಗ್ಗೆ ನಮಗೆ, ಯಾಕಂತ ಹೇಳಿದ್ರೆ ದೇವರ ಬಗ್ಗೆ ನಾವು ಗೀತೆ ಬರೆಯುವಾಗ ಸ್ವಲ್ಪ ತಪ್ಪಬಾರ್ದು, ಏನೂ ಆಗಬಾರ್ದು. ಏನಾದರೂ ಅದರಲ್ಲಿ ಸ್ವಲ್ಪ ಆದರೂ ತಪ್ಪಿದ್ರು ಅದು ನಾನು ದೇವರ ಪಾದ ಕಮಲಗಳಿಗೆ ಅರ್ಪಿಸ್ತಾ ಇದ್ದೇನೆ. ಯಾಕಂದ್ರೆ ನನ್ನಿಂದ ಏನಾದರೂ ತಪ್ಪಿದ್ರೆ, ಆ ಗೀತೆಯಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಅದರ ವೀಕ್ಷಕರು ದಯಮಾಡಿ ಅದನ್ನು ಕ್ಷಮಿಸಬೇಕು. ಹಾಗೆ ನಿಮ್ಮೆಲ್ಲರ ಸಹಕಾರದಿಂದ ಇನ್ನೂ 2 ಗೀತೆಯನ್ನು ಬರೆದಿದ್ದೇನೆ. ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಬಿಡುಗಡೆಗೊಳಿಸುವುದು ಅಂತ ಅದಕ್ಕೆ ಹೋಗುವುದಾದರೆ ಅದು ಸ್ವಲ್ಪ ಕಷ್ಟದ ಕೆಲಸ. ಯಾಕಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಶ್ರಮ ಬೇಕು. ನನಗೆ ಚಿದಾನಂದ ಅವರು ಇದನ್ನು ಶೂಟಿಂಗ್ ಮಾಡುವಾಗಲೇ ಆಗಿದೆ, ಇದು ಎಂತ ಇವರು ಇಡೀ ಬೆವರ್ತಾ ಇದ್ದರು, ಇವರು 4-5 ದಿವಸ ಬೆವರ್ತಾ ಇದ್ರು. ನನಗೆ ಅದರಿ ಲೋಕ ಇಲ್ಲ, ಇವರಿಗೆ ಬೆವರುದೇನು ಹೀಗೆ ಅಂತೇಳಿ ನಾನು ಅವ್ರ ಕೇಳಿದೆ. ಹಾಗೆ ಅವರು ಹೇಳ್ತಾರೆ ಅದು ಏನಿಲ್ಲ, ಅದು ಕಾಮನ್ ಆಗಿ ಅದು ಬೆವರ್ತದೆ ಯಾವಾಗಲೂ, ಅದರಲ್ಲಿ ಏನು ನೀವು ಇದು ಹೆದರಬೇಡಿ ಅಂತೇಳಿ. ಆಗಿರುವಾಗ ಇದನ್ನು ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತೇಳಿ ನನಗೆ ಗೊತ್ತಾಯಿತು. ಆದ್ರೆ ಬರೆಯುವುದು ದೊಡ್ಡ ವಿಷಯ ಅಲ್ಲ, ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ಅದನ್ನು ಅಚ್ಚುಕಟ್ಟಾಗಿ ವಿಡಿಯೋ ಸಾಂಗ್ ಮಾಡಿ ಅದನ್ನು ಪ್ರದರ್ಶನ ಮಾಡುವುದೇ ದೊಡ್ಡ ಕೆಲಸ ಅಂತೇಳಿ ನನಗೆ ಗೊತ್ತಾಯಿತು. ಆಗಿರುವಾಗ ಮುಂದೆಯೂ ಇಂತಹ ಒಂದು ಸಹಕಾರವನ್ನು ನೀವು ನಮ್ಮ ಆಡಳಿತ ಮಂಡಳಿಗಳು, ನಮ್ಮ ಅಧ್ಯಕ್ಷರಾಗಿರುವ ಚಿದಾನಂದ ಉಚ್ಚಿಲ್ ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಬಿಡುಗಡೆಗೊಳಿಸಲಿಕ್ಕೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ರವಿಕಾರ್ನ್ ಅವರ ಹತ್ರ ವಿನಂತಿ ಮಾಡುವಾಗ ಅವರು ಹೇಳಿದ್ರು, ಒಳ್ಳೆ ಕೆಲಸ, ಅದನ್ನು ಮಾಡಿ ಇನ್ನು ಮುಂದೆಯೂ ಅಂತ ಒಂದು ಮಾಡುವಂತ ಶಕ್ತಿ ನಿಮಗೆ ಕೊಡ್ಲಿ ಅಂತೇಳಿ ಅದನ್ನು ದಯವಿಟ್ಟು ನಾನು ಸ್ವೀಕಾರ ಮಾಡಿದ್ದೇನೆ. ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಸಣ್ಣ ವಿಡಿಯೋ 5 ನಿಮಿಷದ 29 ನಿಮಿಷದ ವಿಡಿಯೋ, ಅದನ್ನು 5 ನಿಮಿಷ 29 ಸೆಕೆಂಡ್ನ ವಿಡಿಯೋ, ಅದನ್ನು ನೀವು ನೋಡಿ ದಯವಿಟ್ಟು ನನ್ನನ್ನು ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ನಿಮ್ಮ ಹತ್ರ ಮತ್ತೆ ವಿನಂತಿಸ್ತಾ, ನಿಮಗೆಲ್ಲರಿಗೂ ದೇವರು ಆ ಅಮ್ಮ ಒಳ್ಳೆಯ ಒಂದು ಆಯುರಾರೋಗ್ಯ ಸುಖ ಸಂಪದ ಸೌಭಾಗ್ಯವನ್ನು ಕೊಡಲಿ. ನಿಮ್ಮ ಆಶೀರ್ವಾದ ನಿರಂತರ ಇರಲಿ. ಇದಕ್ಕೆ ಮುಖ್ಯ ಕಾರಣ ನನಗೆ ಈ ಗೀತೆಯನ್ನು ಬರೆಯಲಿಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟವರು ನನ್ನ ಅಚ್ಚಮಾರರು. ಮೊದಲು ಅವರಿಗೆ ನಾನು ತುಂಬಿರುವ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮನೆಯಲ್ಲಿ ಬರೆಯುವಾಗ ಬೇಗ ಬೇಗ ಬರೆಯಿರಿ, ಲೇಟ್ ಮಾಡಬೇಡಿ ಅಂತ ಹೇಳಿದವರು ನನ್ನ ಧರ್ಮಪತ್ನಿ ಸಹಿತ ಅವರು ಹೇಳಿದ್ದಾರೆ, ಬೇಗ ಬೇಗ ಅದನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ಅದನ್ನು ಬಿಡುಗಡೆಗೊಳ್ಳುವಂತ ಮಾಡಿ ಅಂತೇಳಿ ಅವಳು ಸಹ ಹೇಳಿದ್ದಾರೆ. ಹಾಗೆ ನನ್ನ ಮನೆಯವರು ಸಹ ಒಳ್ಳೆ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಇನ್ನು ಮುಂದೆಯೂ ಇಂಥ ಇದು ಸೌಭಾಗ್ಯವನ್ನು ನೀವು ಆಶೀರ್ವಾದ ಕೊಡಿ ಅಂತ ಹೇಳ್ತಾ, ಇಲ್ಲಿ ಕೂತ ಅತಿಥಿಯವರಿಗೆ ನಮಸ್ಕಾರ. ಮತ್ತು ನಮ್ಮ ಅಚ್ಚಮಾರು ಮತ್ತು ಬೆಳ್ಚಪಾಡಿನ ಎಲ್ಲರೂ, ನನಗೆ ಇಲ್ಲಿ ಕೂತಾಗ ಸ್ವಲ್ಪ ನಾಚಿಕೆ ಆಗ್ತಿತ್ತು. ಯಾಕಂದರೆ ಇಂಥ ಮಹಾನ್ ವ್ಯಕ್ತಿಯವರ ಎದುರಿಗೆ ನಾವು ಇಲ್ಲಿ ನಮ್ಮ ಪಾತ್ರ ಸಹ ಇಲ್ಲ ಇಲ್ಲಿ ಕೂತ್ಕೊಳ್ಳಿಕ್ಕೆ. ಆಕ್ಚುಲಿ ನೋಡಿದ್ರೆ ಅವರೆಲ್ಲರೂ ಇಲ್ಲಿ ಕೂತ್ಕೊಳ್ಬೇಕಿತ್ತು, ನಾವು ಕೆಳಗೆ ಇರಬೇಕಿತ್ತು. ಆದ ಕಾರಣ ಅದನ್ನು ನಾನು ಕ್ಷಮೆ ಬೇಡಿಸ್ತೇನೆ ಎಲ್ಲರಿಂದ. ಅಂದರೆ ಅವರು ನಮಗೆ ಒಂದು ಧರ್ಮರೂಪಿಯಾಗಿ ಎದುರಿಗೆ ನಿಂತು ಮಾರ್ಗದರ್ಶನವನ್ನು ಒಂದು ಅಚ್ಚಮಾರ ಎಷ್ಟೇ ಕಾಲದಿಂದ ಬಂದ ಅಂತ ಒಂದು ದೇವರದ್ದು ಅವರ ದೇಹದಲ್ಲಿ ಬಂದು ಇದು ಮಾಡಿದ ಸಾಕ್ಷಾತ್ ದೇವಿಯ ರೂಪದಲ್ಲಿ ಅವರು ಕೂತ್ಕೊಂಡಿದ್ದಾರೆ. ಅದಕ್ಕೆ ಅವರಿಗೆ ಮೊದಲು ನಾನು ವಂದನೆ ಮಾಡುತ್ತೇನೆ. ಅದೇ ರೀತಿಯಲ್ಲಿ ಈಗ ನಮ್ಮ ಒಂದು ಟ್ಯಾಲೆಂಟ್, ನಮ್ಮ ಇಡೀ ಒಂದು ಮೋಯರ್ ಸಮಾಜ ಉಂಟು. ಕಳೆದ 1-2 ವರ್ಷದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೊರೋನಾ ಪೀರಿಯಡ್ನಲ್ಲಿ ಎಷ್ಟೆಲ್ಲ ಸಮಾಜ ಉಂಟಾ, ಎಲ್ಲ ಸಮಾಜದವರು ಕೂತ್ಕೊಂಡಾಗ ಇದೇ ಸಮಾಜದವರು, ಮೋಯರ್ ಸಮಾಜದವರು ಈ ಕೊರೋನಾ ಪೀರಿಯಡ್ನಲ್ಲಿ ನಮ್ಮಲ್ಲಿ ಅವರದ್ದು ಇದ್ದ ಒಂದು ಹುನರ್ ಅಂತ ಹೇಳ್ತಾರೆ, ಪ್ರತಿಭೆ. ಆ ಇಡೀ ಪ್ರತಿಭೆ 2 ವರ್ಷದಲ್ಲಿ ಎಲ್ಲ ಮೇಲೆ ಬಂದಿದೆ. ಎಷ್ಟೇ ನೋಡಿ, YMBA ಯಂಗ್ ಮೆನ್ಸ್ ಬೋವಿ ಅಸೋಸಿಯೇಷನ್ ಇರಲಿ, ನಂತರ ಒಂದು ನಮೋ ಮಾಯರ್ ಅಂತ ಇದ್ದೆ, ಮತ್ತೊಂದು ಯುನೈಟೆಡ್ ಮನ್ಸ್ ಅಂತ ಇದ್ದಾರೆ. ಆದರೂ ಎಷ್ಟೇ ಪ್ಲಾಟ್ಫಾರ್ಮ್, ಅದೆಲ್ಲ ಪ್ಲಾಟ್ಫಾರ್ಮ್ ಒಂದೊಂದು
ಬೇರೆ ಬೇರೆ ಒಂದು ಅಂದರೆ ನಮ್ಮ ಮಕ್ಕಳಿಗೆ ಇರಲಿ ಅಲ್ಲ ಜನರಿಗೆ ಇರಲಿ ಅದೊಂದು ಪ್ಲಾಟ್ಫಾರ್ಮ್. ಅಂತ ಪ್ಲಾಟ್ಫಾರ್ಮ್ ಎಲ್ಲರಿಗೂ ಇಷ್ಟರ ತನಕ ಇರಲಿಲ್ಲ, ಅದೆಲ್ಲ ಸಿಕ್ಕಿತು ಈ ಕೊರೋನಾ ಪೀರಿಯಡ್ನಲ್ಲಿ. ಎಷ್ಟೇ ನಾವೊಂದು ಯಂಗ್ ಮೆನ್ಸ್ ಭವಿ ಅಸೋಸಿಯೇಷನ್ ಇರಲಿ, ಇಲ್ಲದ್ರೆ ನಮೋಮಯ್ಯರ ಟೀಮ್ ಇರಲಿ, ಇಡೀ ಗ್ಲೋಬಲಿ ಅಂದರೆ ಎಷ್ಟು ಇಡೀ ನಮ್ಮ ವಿಶ್ವದಲ್ಲಿ ಎಷ್ಟು ಮೋಯರಿದ್ದಾರೆ ಅವರೊಂದು ಎಲ್ಲರೂ ಒಟ್ಟಿಗೆ ಬಂದು ಈಗ ನಮಗೂ ಗೊತ್ತಾಯಿತು ಎಷ್ಟೆಲ್ಲ ಅಂದರೆ ನಮ್ಮ ಖಾಲಿ ಮೋಯರು ಇಲ್ಲಿ ಅಲ್ಲ, ಊರಿನಲ್ಲಿ ಅಲ್ಲ, ಬಾಂಬೆಯಲ್ಲಿದ್ದಾರೆ, ಇಡೀ ದೇಶದಲ್ಲಿದ್ದಾರೆ. ಅದಲ್ಲದೆ ನಾವು ನೋಡಿದೆವು USA, ಆಸ್ಟ್ರೇಲಿಯಾ, UK ಮತ್ತು ದುಬೈನಲ್ಲಿದ್ದಾರೆ, ಮಸ್ಕತ್ನಲ್ಲಿದ್ದಾರೆ. ಹಾಗೆ ಎಷ್ಟೇ ಕಡೆ ಎಲ್ಲೆಷ್ಟು ಮೋಯರಿದ್ದಾರೆ ಅವರಿಗೆ ಒಂದು ಪ್ಲಾಟ್ಫಾರ್ಮ್ ನಾವು ಪ್ರೊವೈಡ್ ಮಾಡಿದ್ದು. ಆ ಪ್ಲಾಟ್ಫಾರ್ಮ್ ಮಧ್ಯೆ ಈಗ ಎಷ್ಟೇ ಮೊದಲು ನಮ್ಮಲ್ಲಿ ಒಂದೇ ಎರಡು ಅಂದರೆ ಸಿಂಗರ್ಸ್ ಇದ್ದರು. ಈಗ ನೀವು ನೋಡಿದ್ರೆ ನಾವು ಸಾಧಾರಣ ಒಂದು 25 ಒಳ್ಳೆ ಸಿಂಗರ್ಸ್ ಇದ್ದಾರೆ. ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದ ಕಾರಣ ಚಿದಾನಂದ್ ಅವರದ್ದು ನಮ್ಮಲ್ಲಿ ಅಂದರೆ ಎಷ್ಟೇ ಡೈರೆಕ್ಟರ್ಸ್ ಇರಲಿ ಎಷ್ಟೇ ಇದ್ರೆ ಮಾತ್ರ ಚಿದಾನಂದ್ಗೆ ನಾನು ವಂದನೆ ಮಾಡ್ತೇನೆ. ಅಂದರೆ ಇಂಥ ಜನ ಸಿಕ್ಕಲಿಕ್ಕೆ ಕಷ್ಟ. ಅವರು ಅಂದರೆ ಒಂದು ವಜ್ರದ ಲೆಕ್ಕ ನಮಗೆ ಒಂದು ಈ ಭಗವತಿಯವರು ಕೊಟ್ಟ ಒಂದು ನಮಗೆ ಕಾಣಿಕೆ, ಅದನ್ನು ಜೋಪಾನೆ ಮಾಡುವ ಕೆಲಸ ನಮ್ಮದು. ಅವರಲ್ಲಿ ಅಷ್ಟೊಂದು ಟ್ಯಾಲೆಂಟ್ ಇದ್ದಾರೆ. ಅಂದರೆ ಅವರು ಒಂದು ಪಿಕ್ಚರ್ ಮಾಡುವುದಂದ್ರೆ ಲಾಸ್ಟ್ ಟೈಮ್ ಒಂದು ಪಿಕ್ಚರ್ ಮಾಡಿದ್ದಾರೆ ಅವರು. ಆ ಇಡೀ ಪಿಕ್ಚರ್ನನ್ನು ಒಬ್ಬನೇ ಮಾಡುವುದಂದರೆ ಅದು ಸಾಧ್ಯವೇ ಇಲ್ಲ. ಅದು ಕಾಸ್ಟ್ ಎಫಿಷಿಯಂಟ್ ಹೆಚ್ಚಂದ್ರೆ 2.5 ಲಕ್ಷದಲ್ಲಿ ಮಾಡಿದ ಅಂತ ಅದೊಂದು ಪಿಕ್ಚರ್. ಮತ್ತು ಆ ಫಿಲ್ಮ್ನದ್ದು ನೀವು ಕ್ವಾಲಿಟಿ ನೋಡಿದ್ರೆ ಬಾಲಿವುಡ್ನದ್ದು ಕ್ವಾಲಿಟಿ ಎರಡನ್ನು ನೋಡಿರಿ, ಆ ಕ್ವಾಲಿಟಿಗೆ ಏನು ಡಿಫರೆನ್ಸ್ ಏನಿಲ್ಲ, ಹಾಗೆ ಉಂಟು. ಅಂತ ಟ್ಯಾಲೆಂಟ್ ಒಂದು ಚಿದಾನಂದ ಅಲ್ಲ, ಈಗ ನಾವು ಇದರಲ್ಲಿ ಅನೇಕ ಚಿದಾನಂದ್ ಅವರು ನಮಗೆ ಸಿಕ್ಕಿದ್ದಾರೆ. ಆಗ ನಮ್ಮಲ್ಲಿ ಒಂದು 50 ಚಿದಾನಂದ್ ಮತ್ತು 50 ಸಿಂಗರ್ಸ್ ಇದ್ದರೆ ಈ ಕಮ್ಯುನಿಟಿಯಲ್ಲಿ ಹೋಗ್ಬೋದು. ಇದಕ್ಕೆ ನಾವು ಎಲ್ಲರೂ ಒಟ್ಟಿಗೆ ಕೂಡಿ ಪ್ರಯತ್ನ ಮಾಡಬೇಕು. ಅದೇ ಫಂಡ್ ಉಂಟಲ್ಲ, ಆ ಫಂಡ್ ಅನ್ನು ಹೇಗೆ ಮಾಡುವುದು? ಯಾಕಂದ್ರೆ ಈಗ ಅವರದ್ದೊಂದು ಕಲೆ ಉಂಟು, ಅದನ್ನು ಮಾಡಲಿಕ್ಕೆ ಫಂಡ್ ಇಲ್ಲ. ಆದ ಕಾರಣ ನಾವು ಆ ವಿಷಯದಲ್ಲಿ ವಿಚಾರ ಮಾಡಿ ಒಂದು ಫಂಡ್ ಕಲೆಕ್ಷನ್ ಮಾಡಿ ಆ ಮಗು ಒಂದು ಅದರಲ್ಲಿ ಒಂದು ಪ್ರತಿಭೆ ಇದ್ದರೆ ಆ ಪ್ರತಿಭೆಯನ್ನು ಹೊರಗೆ ಹಾಕಿ ಇಡೀ ಜಗತ್ತಿಗೆ ಹೇಗೆ ತೋರಿಸೋದಂತ ಅದಕ್ಕೆ ಎಲ್ಲರೂ ಒಟ್ಟಿಗೆ ಕೂಡಿ, ಎಷ್ಟೇ ಆರ್ಗನೈಸೇಷನ್ ಇರಲಿ, ಎಷ್ಟೇ ಪ್ಲಾಟ್ಫಾರ್ಮ್ ಇರಲಿ, ನಮ್ಮ ಸಮಾಜದಲ್ಲಿ ಧೈರ್ಯ, ಶಕ್ತಿ, ಕಲೆ, ಪ್ರತಿಭೆ ಅದೆಲ್ಲ ಉಂಟು. ಅದನ್ನೆಲ್ಲ ಬಿಟ್ಟು ನಾವು ಒಟ್ಟಾಗಿ ಆದರೆ ಈ ಮೋಯರ್ ಸಮಾಜ ಎಷ್ಟು ಮೇಲಕ್ಕೆ ಹೋಗ್ಬೋದಂತ ಅದನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ನಾನು ಅದಕ್ಕೆ ಹೆಚ್ಚು ಸಮಯ ಇದು ಮಾಡದೆ ಚಿದಾನಂದ್ಗೆ ಥ್ಯಾಂಕ್ಸ್ ಅಂತ ಹೇಳಿ, ಮತ್ತು ನವೀನ್ ಬೆಲ್ಲಾರ್ಚಾರ್ನವರಿಗೂ ಥ್ಯಾಂಕ್ಸ್ ಅಂತ ಹೇಳಿ, ಮತ್ತು ನಮ್ಮ ತ್ರಿಷಾ ಸಹ ಇದ್ದಾಳೆ, ಮತ್ತು ಅವರ ನವೀನ್ ಬೆಲ್ಚಪಾಡನ ಮಗಳು ಸಹ ಇದ್ದಾರೆ. ಅವರು ಸಣ್ಣ ಸಣ್ಣ ಈಗ ಪ್ರತಿಭೆಯವರು ಒಂದು ಕಾಲ ಹೀಗೆ ಬರ್ಬೋದು, ಅವರು ಒಂದು ಮಹಾನ್ ಸಿಂಗರ್ಸ್ ಆಗ್ಬೋದು, ಮತ್ತೊಂದು ಮಹಾನ್ ಆಕ್ಟರ್ಸ್ ಆಗ್ಬೋದು. ಸೊ ನಾನು ಹೆಚ್ಚು ಸಮಯ ತಗೊಳ್ಳದೆ ಎಲ್ಲರಿಗೆ ನಮಸ್ಕಾರ ಮಾಡಿ ಈ ಪಿಕ್ಚರ್ ಅನ್ನು ರಿಲೀಸ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೇನೆ. ಶ್ರೀ ಭಗವತಿಗಳಿಗೆ ವಂದಿಸಿ ಸ್ವಾಮಿ ಸೋಮನಾಥನನ್ನು ನೆನೆಸಿಕೊಂಡು ಎಲ್ಲರಿಗೂ ವಂದನೆಗಳು. ನವರಾತ್ರಿಯ ಈ ಪರ್ವಕಾಲದಲ್ಲಿ ವಿವಿಧ ಕಲೆಗಳಿಂದ ದೇವಿಯನ್ನು ಆರಾಧಿಸುವಂತಹ ಸಂಪ್ರದಾಯ. ಅದೇ ರೀತಿ ನಾವು ನಮ್ಮ ದೇವಸ್ಥಾನದಲ್ಲಿ ಪೂಜೆಗಳ ಕಳೆದ ಬಳಿಕ ಕಲಾ ವೈವಿಧ್ಯದಿಂದ ನಾವು ದೇವಿಯನ್ನು ಆರಾಧಿಸುವ ಸಂಪ್ರದಾಯ ಇರುವಂತೆಯೇ ನಮ್ಮ ನವೀನ ಬೆಳಚಪಾಡ್ರು ಬರೆದಂತಹ ಒಂದು ಗೀತೆಯನ್ನು, ಅದು ನಮ್ಮ ಭಗವತಿಗಳ ಪರವಾಗಿ ಬರೆದಂತಹ ಒಂದು ಗೀತೆಯನ್ನು ಒಂದು ವಿಡಿಯೋ ಮಾಡಿ ಅದನ್ನು ಬಿಡುಗಡೆ ಮಾಡುವಂತಹ ಈ ಒಂದು ಸದಾವಕಾಶ ನಮಗೆ ಸಿಕ್ಕಿದೆ, ನಮಗೆಲ್ಲರಿಗೂ ಸಿಕ್ಕಿದೆ. ಈ ಕಲೆಗೆ ಪ್ರೋತ್ಸಾಹ ನಾವು ಎಲ್ಲರೂ ಕೊಡಬೇಕು. ಆ ಗೀತೆಯನ್ನು ಬರೆದಂಥವರು, ಅದನ್ನು ಹಾಡಿದಂಥವರು, ಅದಕ್ಕೆ ಸಂಗೀತ ನೀಡಿದಂಥವರು, ಅದನ್ನು ವಿಡಿಯೋಗ್ರಫಿ ಮಾಡಿದಂಥವರು, ಇವರೆಲ್ಲರೂ ತಮ್ಮ ಕಲೆಗಳನ್ನು ಪ್ರತಿಭೆಯನ್ನು ಪ್ರದರ್ಶಿಸುವಂತ ಅವಕಾಶ ಸಿಕ್ಕಿದೆ. ಅವರು ಅದನ್ನು ಪ್ರದರ್ಶಿಸಿದ್ದಾರೆ. ಇದಕ್ಕೆ ನಾವು ಹೆಚ್ಚಿನ ಪ್ರೋತ್ಸಾಹ ನೀಡಿ ಇನ್ನು ಮುಂದೆಯೂ ಇಂಥ ಪ್ರತಿಭೆಗಳು ಹೊರಬರಲಿ, ನಮ್ಮ ಸಮುದಾಯದ ಹೆಚ್ಚಿನ ಪ್ರತಿಭೆಗಳು ಹೊರ ಜಗತ್ತಿಗೂ ಬರುವಂತಾಗಲಿ ಎಂದು ಆಶಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮ್ಮ ಸಮಾಜದ ವತಿಯಿಂದ ನಾವು ಸನ್ಮಾನಿಸದೆ ಹೋದ್ರೆ ನಾವು ಎಲ್ಲೋ ಏನನ್ನು ಕಳೆದುಕೊಳ್ಳುವಂತ ಕ್ಷಣಗಳಿರಬಹುದು. ಹಾಗಾಗಿ ಈ ದಿನದ, ಈ ಕ್ಷಣದ,
ಈ ಸುಸಂದರ್ಭದಲ್ಲಿ ಶ್ರೀಯುತ ಚಿದಾನಂದ ಉದ್ಯಾವರ ಇವರಿಗೆ ಒಂದು ಸಣ್ಣ ಅಳಿಲ ಸನ್ಮಾನವನ್ನ ಮಾಡುತ್ತಾ ಇದ್ದೇವೆ. ತಾವು ಇದನ್ನ ಸ್ವೀಕರಿಸಬೇಕು ಅನ್ನುವಂತೆ ಕೇಳಿಕೊಳ್ತಾ ಇದ್ದೇವೆ. ಗೌರವ ಹಾಗೂ ಪ್ರೀತಿಯ ದ್ಯೋತಕವಾಗಿ ಶಾಲನ್ನ ಹೊದಿಸಿದ್ದಾರೆ. ಮೂರೂರ ದೇವಿ ಮಹಾಜನದ ವತಿಯಿಂದ ಶ್ರೀಯುತ ಚಿದಾನಂದ ಅದ್ವಿತೀಯವಾದಂತಹ ಸಾಹಿತ್ಯದ ಮೂಲಕ ಈ ಭಕ್ತಿ ಸುಧೆಯನ್ನ ಭಗವತಿ ಅಮ್ಮನವರ ಪಾದಾರವಿಂದಗಳಿಗೆ ಭಕ್ತಿ ಪ್ರಣಾಮವಾಗಿ ಅರ್ಪಿಸಿದಂತಹ ಶ್ರೀಯುತ ನವೀನ್ ಬೀಳ್ಚಪ್ಪಾಡ ಇವರಿಗೆ ಪ್ರೀತಿಯ ಮತ್ತು ಗೌರವದ ದ್ಯೋತಕವಾಗಿ ಶಾಲನ್ನ ಹೊದಿಸಿ ಸನ್ಮಾನಿಸಿದ್ದಾರೆ. ಧನ್ಯವಾದಗಳು. ಹಾಗೆ ಈ ಅಡ್ಕೊದ ಮಾಯೆ ಅನ್ನುವಂತಹ ಗೀತೆಗೆ ಮುನಿಸುತ್ತರವೇ ಮುಗುದೆ ಅನ್ನುವಂತಹ ಗೀತೆಯ ಸಂಗೀತವನ್ನ ಬಳಸಿಕೊಂಡಿದ್ದೇವೆ ಅಂತ ಈಗಾಗಲೇ ಚಿದಾನಂದ ವಿದ್ಯಾವರಿವರು ಹೇಳಿದ್ರು. ಆದ್ರೂ ತಮ್ಮಲ್ಲಿ ವಿಶೇಷವಾಗಿ ನಾನು ಹೇಳುವಂತದ್ದು ಏನು ಅಂತಿದ್ರೆ, ಬಳಸಿಕೊಂಡಂತಹ ಎಲ್ಲ ಇನ್ಸ್ಟ್ರೂಮೆಂಟ್ ಗಳನ್ನ ಮತ್ತೆ ಲೈವ್ ರೆಕಾರ್ಡಿಂಗ್ ಅನ್ನ ಮಾಡಿ ನಾವು ಈ ಹಾಡನ್ನ ತಯಾರುಗೊಳಿಸಿದ್ದೇವೆ. ತಬ್ಲಾ ಇರಬಹುದು, ಕೀಬೋರ್ಡ್ ಇರಬಹುದು ಅಥವಾ ಫ್ಲೂಟ್, ಬಳಸಿದಂತಹ ಎಲ್ಲಾ ಸಂಗೀತ ಪರಿಕರಗಳನ್ನ ಮತ್ತೆ ಲೈವ್ ಅಂದ್ರೆ ಟ್ರ್ಯಾಕ್ ಗಳನ್ನ ಬಳಸಿಕೊಳ್ಳದೆ ಲೈವ್ ಆಗಿ ಬಳಸಿ ಈ ಹಾಡನ್ನು ನಾವು ತಯಾರಿಗೊಳಿಸಿದ್ದೇವೆ. ಇದರ ಸಂಪೂರ್ಣ ಸಂಯೋಜನೆಯನ್ನ ಮಾಡಿದ್ದಾರೆ ಸತ್ಯ ಐಲ್ ಅವರು. ದಯವಿಟ್ಟು ಅವರಿಗೆ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನ ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಈ ಸುಂದರವಾದಂತಹ ಹಾಡಿಗೆ ಧ್ವನಿಯಾಗಿಸಿ ಅದನ್ನ ಪೂರ್ಣಗೊಳಿಸಿದಂತಹ ಕಲಾವಿದೆ ಪುಟಾಣಿ ತ್ರಿಷಾ RB ಉದ್ಯಾವರ್, ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವಂತೆ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಗೌರವದ ಶಾಲನ್ನ ಸ್ವೀಕರಿಸಬೇಕು. ತಮ್ಮ ಚೊಚ್ಚಲ ಆಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಿದ್ದಾರೆ. ಈಗಾಗಲೇ ಹುನರ್ ಅನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನವನ್ನ ಪಡೆದುಕೊಂಡಿದ್ರು ಹುನರ್ 2020ಯಲ್ಲಿ. ನಂತರ ಇದೊಂದು ಈ ಆಡಿಯೋಕ್ಕೆ ಧ್ವನಿಯಾಗಿ ನಮಗೆಲ್ಲರಿಗೂ ಪರಿಚಿತರಾಗುತ್ತೋ ತಮ್ಮ ಅವರ ಧ್ವನಿಯನ್ನು ನಾವು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳ್ತಾ ಇದ್ದೇವೆ. ಧನ್ಯವಾದಗಳು ತ್ರಿಷಾ RB ಉದ್ಯಾವರ್. ಹಾಗೆ ನೃತ್ಯ ಸಂಯೋಜನೆಯನ್ನ ಮಾಡಿದ್ದಾರೆ. ಈ ವಿಡಿಯೋಕ್ಕೆ ನೃತ್ಯ ಸಂಯೋಜನೆಯನ್ನ ಮಾಡಿದ್ದಾರೆ ಧನ್ರಾಜ್ ಮಾಡೋರು ಇದಾರ. ಇವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಸಂಪೂರ್ಣವಾಗಿ ತಂಡದ ಸಂಯೋಜನೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಸಹಕಾರವನ್ನ ನೀಡಿದ್ದಾರೆ ಪೂರ್ಣಿಮಾ ರವಿಕಿರಣ್. ಇವರಿಗೆ ನಾವು ಬಹಳ ಭಕ್ತಿ ಹಾಗೂ ಗೌರವದಿಂದ ಅವರನ್ನ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸುತ್ತಿದ್ದೇವೆ. ತಮ್ಮ ಸಹಕಾರ ನಿರಂತರವಾಗಿ ಇನ್ನು ಮುಂದಿನ ದಿನಗಳಲ್ಲೂ ನಮ್ಮೊಂದಿಗಿರಲಿ. ಅಭಿನಂದನೆಗಳು ಪೂರ್ಣಿಮಾ ರವಿಕಿರಣ್ ಟಿ ಇವರಿಗೆ. ಅಡ್ಕದ ಮಾಯೆ ಅನ್ನುವಂತಹ ಈ ವಿಡಿಯೋದಲ್ಲಿ ಕಂಡು ಬರುವಂತಹ ಒಂದು ದೇವಿಯ ಚಿತ್ರಣವಿದೆ. ಆ ದೇವಿಯ ಚಿತ್ರಣವನ್ನ ನಮಗೆ ಕಣ್ಮನ ತಣಿಸುವಂತೆ ಸಾಕಾರಗೊಳಿಸಿದಂತಹ ಪ್ರತಿಭೆ ದಿಶಾ ಪಿ ಅಡ್ಕ, ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನೋಂತೆ ಕೇಳಿಕೊಳ್ತಾ ಇದ್ದೇನೆ. ಪ್ರಾಯಶಃ ವಿಡಿಯೋ ಬಿಡುಗಡೆಯಾದ ನಂತರ ಇವರನ್ನ ಸನ್ಮಾನಿಸಿದ್ರೆ ತಮ್ಮ ಚಪ್ಪಾಳೆಯ ಧ್ವನಿ ಇನ್ನೂ ಹೆಚ್ಚಿರುತ್ತಿತ್ತು ಅಂತ ನನಗನಿಸ್ತದೆ. ಧನ್ಯವಾದಗಳು. ದೇವಿಯ ಚಿತ್ರಣವನ್ನ ಸಾಕಾರಗೊಳಿಸಿದ ಪ್ರತಿಭೆ ದಿಶಾ ಪಿ ಅಡ್ಕ. ಈ ಪ್ರತಿಭೆಯು ಕೂಡ ಇನ್ನೂ ಹಲವಾರು ವೇದಿಕೆಗಳಲ್ಲಿ ಮಿಂಚುವಂತಾಗಲಿ ಅನ್ನುವಂತಹ ಆಶಯದೊಂದಿಗೆ ವಿಡಿಯೋದ ಉದ್ದಕ್ಕೂ ಕಣ್ಮನ ಸೆಳೆಯುವ ಮಗುವಿನ ಪಾತ್ರಕ್ಕೆ ಜೀವ ತುಂಬಿದ ಪುಟಾಣಿ ಕಲಾವಿದೆ ಘಾನವಿ ಎನ್ ಅಡ್ಕ. ತಮ್ಮ ಮನೋಜ್ಞ ನಟನೆಯಿಂದ ನಮ್ಮೆಲ್ಲರ ಗಮನ ಸೆಳೆದಂತಹ ಪ್ರತಿಭೆ ಘಾನವಿ ಎನ್ ಅಡ್ಕ ಇವರಿಗೆ ಭಕ್ತಿ ಹಾಗೂ ಗೌರವದೊಂದಿಗೆ ಈ ವಿಡಿಯೋ
ವನ್ನ ಮೂಕೆದ ಬಂದುಲೆ ಸತ್ಯಗು ಏಪಲ ಜಯ ಉಂಡುಗೆ ಪುಣ್ಯದ ಮಣ್ಣೆಡು ಭಕ್ತಿಡು ಶ್ರೀ ದೇವಿ ಅಪ್ಪೆನ ಸುಗಿತಂಡ ಶ್ರೀ ಮಾಯನ ಬೊಲ್ಪು ಏಪಲ ಉಂಡು ಪನ್ಪುನಿಕ್ ಈ ಬಾಲನ ಉಡಲು ದುಲೈದ ಮದಿಪುಗು ಮೂಕೆದ ಅಪ್ಪೆ ಶ್ರೀ ಭಗವತಿಲೆನ ಪೊರ್ಲ ಪೊಲಿಕೆದ ಅಭಯನೇ ಸಾಕ್ಷಿಯಾಯಿನ ಒಂಜಿ ಎಲ್ಲ ಎಸಲನ್ನು ನಿಕ್ಲನ ದುಂಬು ದೀವೊಂದುಲ್ಲ. ಒಡೆ ಪಾರೊಂದು ಪೋಂದುಲ್ಲ ಮಗ ಚಿನ್ನ ಅಪ್ಪೆಗು ಹುಷಾರಿಜ್ಜಿ ಅಪಗ ಮರ್ದು ಮಿನಿದಾಲ ಗುರ್ತುಜರ ನಿಕ್ಲು ಮರ್ದು ಪೂರ ಮಂತದಾತುಂಡು ನಾನು ಏನ ತಾಂಕುನ ಅಪ್ಪೆಡ ನಟ್ಟೊಂದು ಅಂದು ದೇವಸ್ಥಾನಗು ಪೋಂದುಲ್ಲೆ ಅಂದಮ್ಮ ಪೋ ಅಪ್ಪೆಡ ಭಕ್ತಿಡು ಪ್ರಾರ್ಥನೆ ಮನ್ಪು ಮರ್ದಿಡ್ದುಲ ಜಾಸ್ತಿ ಗುಣ ಅಪ್ಪೆನಂಚಿನ ಶಕ್ತಿ ನಿನ್ನ ಆ ಪ್ರಾರ್ಥನೆಗೆ ಉಪ್ಪಡು ಪೋಲ ಆ ಮಾಯನು ಭಕ್ತಿಡು ಸುಗಿಪುಲ.
ದೇವಿಯಪ್ಪೆ ಇರೆಗು ತರಿತ ಕಾದು ಸುಗಿಪುವ ದೇವಿಯಪ್ಪೆ ಇರೆಗು ತರೆತ ಕಾದು ಸುಗಿಪುವ ದೇವಿಯಪ್ಪೆ ಇರೆಗು ತರೆತ ಕಾದು ಸುಗಿಪುವ. ಬಂಧುಲೆ ಬಾಲನ ಉಡಲದಿಂಜಿ ಭಕ್ತಿದ ಪ್ರಾರ್ಥನೆಗೆ ಪುಗರ್ತೆದ ಈ ಮಣ್ಣದ ಮಾಯೆ ನಿಜವಾದ ಕರುಣಿನ ತೋಜಾದು ಬಾಲನ ಅಪ್ಪೆಗೆ ಬತ್ತಿನ ಸೀಕನ ಮಾಜಾದು ಅಕೆರಿಗೆ ಸನ್ನಿಧಿಗೆ ಸಂತೋಷಡು ಲೆತ್ತೊಂದು ಬರ್ಪುಲೆಕ್ಕ ಮಂತಿನ ಈ ಮಣ್ಣದ ಶಕ್ತಿನ ಏತು ಸುಗಿತಡಲ ಯಾವಂದು ಇಂದುವೇ ಭಕ್ತಿಗೆ ತಿಕ್ಕಿನ ಶಕ್ತಿ ಶ್ರೀ ಮಾಯನೆ ಒಂಜಿ ಪ್ರೇರಕ